ನಮಸ್ತೆ ಸ್ನೇಹಿತರೆ. ಎಷ್ಟೋ ಬಾರಿ ನಾವು ಜೀವನದಲ್ಲಿ ಉತ್ಸಾಹವನ್ನು ಕಳೆದುಕೊಂಡು ಬಿಡುತ್ತೇವೆ. ಅದೇಕೆ ದಿನವೂ ಶಿಸ್ತಿನಿಂದ ಬೆಳಗ್ಗೆ ಬೇಗ ಹೇಳಬೇಕು, ವ್ಯಾಯಾಮ ಮಾಡಬೇಕು, ದೈನಂದಿನ ಕೆಲಸವನ್ನು ಸರಿಯಾದ ಸಮಯಕ್ಕೆ ಮುಗಿಸಬೇಕು, ಯಾರು ಬಂದು ನಮ್ಮನ್ನು ಪರೀಕ್ಷೆ ಮಾಡುವವರು, ಕೇಳುವವರು, ಹೀಗೆ ನಮ್ಮ ಸೋಮಾರಿತನಕ್ಕೆ ನಾನಾ ಕಾರಣಗಳನ್ನು ಹುಡುಕುತ್ತಾ ಇಂದು ಮಾಡುವ ಕೆಲಸಗಳನ್ನು ನಾಳೆಗೆ, ನಾಳೆಯದನ್ನು ನಾಡಿದ್ದಕ್ಕೆ ಮುಂದೂಡುತ್ತಾ ಹೋಗುತ್ತೇವೆ. ಇದು ಅಭ್ಯಾಸವಾಗಿ ಬಿಟ್ಟರೆ ನಿಧಾನವಾಗಿ ನಮ್ಮಲ್ಲಿ ಒಂದು ಆಲಸ್ಯ ಮನೆ ಮಾಡುತ್ತದೆ. ನಂತರ ಜೀವನದಲ್ಲಿ ಬರುವಂತಹ ಅನೇಕ ಅವಕಾಶಗಳನ್ನು ನಾವೇ ಕಳೆದುಕೊಳ್ಳುತ್ತಾ ಹೋಗುತ್ತೇವೆ. ನಮ್ಮ ಕೆಲಸ ನಾವು ಮಾಡುತ್ತಾ ಹೋದರೆ ಅದೃಷ್ಟ ಹೇಗೆ ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಎಂಬುದಕ್ಕೆ ಒಂದು ಪುಟ್ಟ ಕತೆ ಇದೆ, ಕೇಳೋಣ ಬನ್ನಿ. ಒಂದು ಹಳ್ಳಿಯಲ್ಲಿ ರೈತನೊಬ್ಬ ಎಕರೆಗಟ್ಟಲೆ ದ್ರಾಕ್ಷಿಯನ್ನು ಬೆಳೆದಿದ್ದ. ಅವನಿಗೆ ಮದುವೆಗೆ ಬಂದ ಒಬ್ಬ ಮಗನಿದ್ದ. ರೈತ ಮಗನಿಗೆ ಒಂದು ದಿನ, ಗಾಡಿ ತುಂಬ ದ್ರಾಕ್ಷಿಯನ್ನು ತುಂಬು, ನಾನು ನಿನಗೆ ಅನುರೂಪಳಾದ ಹೆಣ್ಣನ್ನು ಹುಡುಕಿ ತರುತ್ತೇನೆ ಅಂದ. ರೈತನ ಮಾತುಗಳನ್ನು ಕೇಳಿ ಅವನ ಮಗ ಆಶ್ಚರ್ಯದಿಂದ, ಅಪ್ಪ, ಹುಡುಕ ಹೊರಟಿರುವುದು ಹೆಣ್ಣನ್ನು, ದ್ರಾಕ್ಷಿಯನ್ನು ಹೊತ್ತುಕೊಂಡು ಹೋಗಿ ಏನು ಮಾಡುತ್ತೀ ಎಂದಾಗ, ಹೆಣ್ಣನ್ನು ಹಾರಿಸುವ ಜವಾಬ್ದಾರಿ ನನ್ನದು, ನೀನು ನೋಡುತ್ತೀರೋ ಎಂದು ನಕ್ಕು ಹೊರಟ. ರೈತ 4-6 ಹಳ್ಳಿಗಳನ್ನು ಸುತ್ತುತ್ತಾ ಮನೆ ಮನೆ ಬಾಗಿಲಿಗೆ ಹೋಗಿ, ಮನೆಯಲ್ಲಿ ವಯಸ್ಸಿಗೆ ಬಂದಿರುವಂತಹ ಹೆಣ್ಣು ಮಕ್ಕಳಿದ್ದರೆ ಅವರು ಮನೆಯಲ್ಲಿರುವ ಕಸವನ್ನು ಒಟ್ಟುಗೂಡಿಸಿ ನನಗೆ ತಂದು ಕೊಟ್ಟರೆ ಅವರು ಕೊಟ್ಟ ಕಸಕ್ಕೆ ತೂಗುವಷ್ಟು ದ್ರಾಕ್ಷಿಯನ್ನು ಕೊಡುತ್ತೇನೆ ಎಂದು ಕೂಗುತ್ತಾ ಹೋಗುತ್ತಾನೆ. ಅವನ ಮಾತನ್ನು ಕೇಳಿ ಅನೇಕರು ನಕ್ಕು ತಮಾಷೆ ಮಾಡಿದರು. ಅನೇಕ ಮನೆಯ ಹೆಣ್ಣು ಮಕ್ಕಳು ಕಸದ ಬದಲು ದ್ರಾಕ್ಷಿ ಸಿಗುತ್ತದೆ ಎನ್ನುವ ಆಸೆಯಿಂದ ಮನೆಯಲ್ಲಿದ್ದ ಕಸವನ್ನೆಲ್ಲ ರಾಶಿ ಮಾಡಿ ತಂದು ಅವನಿಗೆ ಕೊಟ್ಟು ದ್ರಾಕ್ಷಿ ಪಡೆದು ಹೋದರು. ಹೀಗೆ 4-6 ಹಳ್ಳಿಗಳನ್ನು ರೈತ ಸುತ್ತುತ್ತಾ ಹೋದ. ಆದರೆ ಎಲ್ಲಿಯೂ ಕೂಡ ರೈತನಿಗೆ ತಾನು ಹುಡುಕುವಂತಹ ಹೆಣ್ಣು ಮಗಳು ಕಾಣಲಿಲ್ಲ. ಮತ್ತೆ 1-2 ದಿನ ಕಳೆದ ಮೇಲೆ ಅವನು ಗಾಡಿ ತುಂಬ ದ್ರಾಕ್ಷಿಯನ್ನು ತುಂಬಿಕೊಂಡು ಮತ್ತೆ ಕೂಗುತ್ತಾ ಹೊರಟಾಗ, ಅಲ್ಲೊಂದು ಹಳ್ಳಿ ಮನೆಯ ಮುಂದೆ ಹೆಣ್ಣು ಮಗಳೊಬ್ಬಳು ಬೇಸರದಿಂದ ನಿಂತಿದ್ದಳು. ಹಿಡಿಯಲ್ಲಿ ಒಂದಿಷ್ಟು ಕಸ ಹಿಡಿದಿದ್ದಳು. ಅದೇಕೆ ಮಗು, ಇಷ್ಟು ಬೇಸರದಿಂದ ಇರುವಿ ಎಂದು ಅವನು ಪ್ರಶ್ನಿಸಿದಾಗ, ಅಯ್ಯ, ನಾನು ಮನೆಯನ್ನು ದಿನ ಸ್ವಚ್ಛ ಮಾಡುತ್ತೀನಿ, ಹಾಗಾಗಿ ನಮ್ಮ ಮನೆಯಲ್ಲಿ ಕಸವೇ ಇಲ್ಲ, ಈಗ ನನಗೆ ದ್ರಾಕ್ಷಿಯೂ ಸಿಗಲಾರದು ಅಲ್ಲವೇ ಎಂದು ಬೇಸರ ಮಾಡಿಕೊಂಡು ಕೈ ಚಾಚುತ್ತಾಳೆ. ಮುದ್ದಾದ ಹುಡುಗಿ. ರೈತ ನಗುತ್ತಾ, ಮಗು, ನಿನ್ನಂಥ ಜಾಣ್ಮೆಯನ್ನು ನಾನು ಹುಡುಕುತ್ತಿದ್ದಿದ್ದು. ಮನೆಯನ್ನು ಇಷ್ಟು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳುವ ನೀನು ನಾಳೆ ನನ್ನ ಮಗನಿಗೂ ಕೂಡ ಒಳ್ಳೆಯ ಹೆಂಡತಿಯಾಗುತ್ತಿ. ನೀನು ಇಷ್ಟಪಟ್ಟರೆ ನೀನು ದ್ರಾಕ್ಷಿಯ ತೋಟಕ್ಕೆ ಮಾಲೀಕಳಾಗುತ್ತಿ ಎಂದ. ನಿಜ, ಲಾಭವಾಗಲಿ ಬಿಡಲಿ, ನಾವು ನಮ್ಮ ಕೆಲಸವನ್ನು ನಿತ್ಯ ಮಾಡುತ್ತಿದ್ದರೆ ಅದು ಒಂದಲ್ಲ ಒಂದು ದಿನ ನಮಗೆ ಒಳಿತನ್ನೇ ಮಾಡುತ್ತದೆ. ನಮ್ಮ ಕೆಲಸವನ್ನು ನಾವು ಮಾಡುತ್ತಾ ಹೋದರೆ ಅದೃಷ್ಟ ಯಾವಾಗ ಬಂದು ಬಾಗಿಲನ್ನು ತಟ್ಟುತ್ತೋ ಯಾರಿಗೂ ಗೊತ್ತಿಲ್ಲ. ಅದೃಷ್ಟ ಶ್ರಮ ಪಡುವವರ ಕೈ ಹಿಡುವುದರಲ್ಲಿ 2 ಮಾತಿಲ್ಲ. ಆದ್ದರಿಂದಲೇ ಜೀವನದಲ್ಲಿ ಯಾವತ್ತಿಗೂ ನಾವು ಒಂದು ಶಿಸ್ತನ್ನು ಅಳವಡಿಸಿಕೊಂಡು ಅದರಂತೆ ಬದುಕುತ್ತಾ ಹೋಗಬೇಕು. ಆಗ ಜೀವನದಲ್ಲಿ ಎಂತಹುದೇ ಸವಾಲುಗಳು ಬಂದರೂ ಕೂಡ ಅದನ್ನು ಎದುರಿಸಲು ನಾವು ಸನ್ನದ್ಧರಾಗಿರುತ್ತೇವೆ. ಅದಕ್ಕೆ ತಕ್ಕ ಪ್ರತಿಫಲ ಇಂದಲ್ಲ ನಾಳೆ ನಮಗೂ ಖಂಡಿತ ಸಿಕ್ಕೇ ಸಿಗುತ್ತದೆ. ಸೋಲೆಂದು ಶಿಕ್ಷೆಯಲ್ಲ, ಗೆಲುವೆಂಬುದು ರಕ್ಷೆಯಲ್ಲ, ಈ ಬದುಕಿನಲ್ಲಿ ಯಾವುದೂ ನಿಶ್ಚಯವಲ್ಲ. ನುಗ್ಗು ಮುಂದೆ ನುಗ್ಗು, ಎಲ್ಲ ಅಡೆತಡೆಗಳ ಮೆಟ್ಟಿ, ಏನೇ ಆಗಲಿ ಗೆಲುವು ನಿನ್ನದೇ. ಮನಸ್ಸಿದ್ದರೆ ಮಾರ್ಗಗಳು ನೂರಿವೆ ಈ ಬಾಳಿನಲ್ಲಿ, ಸಾಧಿಸುವ ಛಲ ಎಂದಿಗೂ ಇರಲಿ ನಿನ್ನಲ್ಲಿ. ಧನ್ಯವಾದಗಳು.